This program is brought to you by Ampere Electric Scooter, powered by ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ. ಅಮೃತ್ ನೋನಿ, ಆರೋಗ್ಯದ ಭರವಸೆ ಮತ್ತು ನಿಪಾನ್ ಪೇಂಟ್, co-sponsored by ಮಾತೆರೆಗಳ ಎನ್ನ ಪುದರ್ ಗಣೇಶ್ ಕುಮಾರ್ ಪಂಡದು ಯಾನ್ ಡ್ಯಾನ್ಸಿಂಗ್ ಸ್ಟಾರ್ಸ್ ಎಡಪದವು ನೆತ್ತ ಕೊರಿಯೋಗ್ರಾಫರ್ ಅಂಚನೆ ನಮ್ಮ ಡ್ಯಾನ್ಸ್ ವಾರಿಯರ್ 3 ನೆತ್ತ ನಮ್ಮ ಫೈನಲ್ಗೆ ಬೈದ. ಫಸ್ಟ್ ಆಫ್ ಆಲ್ ಮಸ್ತ್ ಥ್ಯಾಂಕ್ಸ್ ಪಂಡ ನಮ್ಮ ಟಿ ವಿ ದಕ್ಲಿಗೆ ದಯಪಂಡ ಎಡ್ಡೆ ಒಂಜಿ ವೇದಿಕೆ ಕೊಡ್ತೀರಿ. ಆ ವೇದಿಕೆ ನಮ್ಮಂಚಿನ ಹಲ್ಲಿದ ಜೋಕುಲು ಆ ವೇದಿಕೆಗೆ ಹೋದು ಮಸ್ತ್ ಒಂಜಿ ಎತ್ತರಗೆ ಬರ್ಪುನೊಂಜಿ ಎಡ್ಡೆ ಅಪರ್ಚುನಿಟಿ ಎಂಗ್ಲು ಇಂಚೆನೆ ಇಂಚ ತೂನಾಗ ಎಂಗ್ಲೇನ ಸ್ಟೂಡೆಂಟ್ಲ ಮಂಡೆ ಸರ್ ಈ ಸರ್ತಿ ನಮ್ಮೊಂಜಿ ಡ್ಯಾನ್ಸ್ ವಾರಿಯರ್ಗೆ ಪೋಯಿ ಒಂಜಿ ಪಾರ್ಟಿಸಿಪೇಟ್ ಮಲ್ಪುಗ ಎಂಗ್ಲು ಪೋಯರ ಬಂಡ ಜೋಕುಲು ಮಸ್ತ್ ಅಂದಿತ್ತೇರು ಬಂಡ ಹೊಸ ಜೋಕುಲು ಆಂಡಲ ಪೋಯ ಆಡಿಷನ್ ಕೊರಿಯ ಫಸ್ಟ್ ರೌಂಡು ಸೆಲೆಕ್ಟ್ ಆಯ. ನೆಕ್ಸ್ಟ್ ರೌಂಡ್ಗೂ ಸೆಲೆಕ್ಟ್ ಆದ ನೆಕ್ಸ್ಟ್ ರೌಂಡು ಎಂಗ್ಲಿಗೆ ಗೋಲ್ಡನ್ ಬಜಾರ್ ತಿಕ್ಕಿದುಂಡು ಅಂಚನೆ ಇತ್ತೆ ಥರ್ಡ್ ರೌಂಡ್ಲ ಎಡ್ಡೆ ಕಮೆಂಟ್ ಬೈದಿಂಡು ಸೆಮಿಫೈನಲ್ಗೆ ಚಿಕ್ಕಮಂಗ್ಳೂರ್ಲ ಪಾರ್ಟಿಸಿಪೇಟ್ ಮಲ್ತ. ಹಾಯ್ ಎನ್ನ ಪೇರು ಪೃಥ್ವಿ, ಡ್ಯಾನ್ಸಿಂಗ್ ಸ್ಟಾರ್ಸ್ ಡ್ಯಾನ್ಸ್ ಅಕಾಡೆಮಿ ಎಡಪದವು. ಯಾನ್ 1 ವರ್ಷದಿಂಚಿ ಇಂದುವೆ ಡ್ಯಾನ್ಸ್ ಕ್ಲಾಸ್ ಡ್ಯಾನ್ಸ್ ಕಲ್ತೊಂದಿಲ್ಲ. ಫೈನಲ್ಗೆ ಬೈದ ಪ್ರಾಕ್ಟೀಸ್ ಮಂತೊಂದಿಲ್ಲ ಎಡೆ ಮನ್ಪ ಒಂದು ಹೋಪ್ ಉಂಡು. ಹಾಯ್ ಎನ್ನ ಪುದರ್ ಸಾಕ್ಷ ಯಾನ್ ಡ್ಯಾನ್ಸಿಂಗ್ ಸ್ಟಾರ್ ಎಡಪದೋಡು 10 ವರ್ಷದಿಂಚಿ ಕಲ್ತೊಂದಿಲ್ಲ. ಡ್ಯಾನ್ಸ್ ಕ್ಲಾಸ್ ಓಪನ್ ಆದ 11-12 ವರ್ಷ ಅಂಡು ನಮ್ಮ ಟೀಮ್ ಮೈಸೂರಿಗೆ ಫೈನಲ್ಗೆ ಪೋಂದಿಲ್ಲ. ಅಲ್ಪ ಎಡ್ಡೆ ಮನ್ಪೋಡೊಂದು ಟೀಮಿಗೆ ಹೋಪ್ಸ್ ಉಂಡು. ಸೊ ಪ್ರೈಸ್ ಹಾಕೋದು ಬರೋಲಿ ಇದು ಕಾನ್ಫಿಡೆನ್ಸ್ ಅಂತ. ಸೊ ಎಲ್ಲರೂ ಒಂದೇ ಥರ ಮಾಡ್ತಾ ಇದ್ರಿ, ಮಿರರ್ ಎಫೆಕ್ಟಲ್ಲಿ ಮಾಡ್ತಾ ಇದ್ರೆ ಇಲ್ಲಿ ಲೈಕ್ ವೆರಿ ವೆರಿ ಗುಡ್ ಎಕ್ಸ್ಪ್ರೆಷನ್ಸ್ ಪೂರ ಜನಕ್ಕೂ ಎಕ್ಸ್ಪ್ರೆಷನ್ ಇತ್ತು ಮೋನೆಟ್. ಸೊ ಡೆಫಿನೆಟ್ಲಿ ಯು ಆರ್ ಸೆಲೆಕ್ಟೆಡ್ ಫಾರ್ ದ ನೆಕ್ಸ್ಟ್ ರೌಂಡ್. ಕಂಗ್ರ್ಯಾಚುಲೇಷನ್. ಫಸ್ಟ್ ರೌಂಡ್ ಎಂಕ್ಲೆಗ್ ಓಲ್ಡ್ ಇಸ್ ಗೋಲ್ಡ್ ರೌಂಡ್ ಕೊರಿಯರ್. ಸೊ ಅಂಚೆ ಎಂಕ್ಲು ರವಿಚಂದ್ರನ ಸಾಂಗ್ ಕಪಲ್ ಡ್ಯಾನ್ಸ್ ಅಂತ ಐಟ್ ಎಂಕ್ಲೆ ಮಸ್ತ್ ಖುಷಿ ಆದ. ಎಂಕ್ಲೆ ಗೋಲ್ಡ್ ಅಂಬಾಸಡರ್ ಮಾತ್ರ ತಿಕ್ಕಂಡು ಎಂಕ್ಲೆಗೆ ಐಟ್ ಮಸ್ತ್ ಖುಷಿ ಆಗ್ತಂಡು. ಅಂಚೆನೆ ಸೆಕೆಂಡ್ ರೌಂಡ್ ಎಂಕ್ಲೆಗೆ ಥೀಮ್ ಡ್ಯಾನ್ಸ್ಗೆ ಹೋದಿತ್ತೇವೆ. ಐಟ್ ಎಂಕ್ಲು ಶಿವಾಜಿನ ಡ್ಯಾನ್ಸ್ ಮಲ್ತ ಐಟ್ ಪಂಡೇರು ಮಸ್ತ್ ಪಂಡ ಚೂರು ಸ್ಟೆಪ್ಸ್ ಮಾತ ಚೂರು ಡಲ್ ಆಪುಂಡು ನಲ್ಲೊಂಚೂರು ಹೆವಿ ಪಾರ್ದು ಮಲ್ಪಲೆ. ನೆಕ್ಸ್ಟ್ ರೌಂಡ್ಗೂ ನಲ್ಲ ಹೆವಿ ಪಾರ್ದು ಅಂತ ಡ್ಯಾನ್ಸ್ ಮಲ್ಪಲೆ ಮಂಡೇರು. ಅಂಚೆನೆ ಐನು ಪ್ಲಸ್ ಅದೇ ತೊಂದು ಎಂಕುಲು ಸೆಮಿಫೈನಲ್ಗೆ ಚಿಕ್ಕಮಂಗ್ಳೂರು ಗಣಪತಿ ಡ್ಯಾನ್ಸ್ ಮಲ್ತ. ಸೊ ಐಟ್ ಹಾಕ್ಲೆ ಮಸ್ತ್ ಖುಷಿ ಆಂಡಿ. ತುಂಬ ಇಷ್ಟ ಆಯಿತು. ಏನು ಗ್ರೇಸ್ ಆಗಿ ಮಾಡಿದ್ರು ಅಂತಂದರೆ ಇಟ್ಸ್ ವೆರಿ ನೈಸ್. ಸ್ಟೆಪ್ಸ್ ತುಂಬ ನೀಟಾಗಿ ಮಾಡಿದ್ರಿ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹಾಯ್ ಎನ್ನ ಪುದರ್ ವೃತ್ತಿ ಆ್ಯಂಡ್ 4th ಸ್ಟ್ಯಾಂಡರ್ಡ್. ಯಾನ್ ಡ್ಯಾನ್ಸ್ ಕ್ಲಾಸಿಗೆ ಸೇರಿದ 5 ವರ್ಷ ಅಂಡ್ ಸರ್ ಎಡ್ಡೆ ಡ್ಯಾನ್ಸ್ ಕಲ್ಪಾವೇರ್ ಶೋಕ್ ಮನ್ಪೆ ಡ್ಯಾನ್ಸನ್ನು ನಮ್ಮ ಮಸ್ತ್ ಪ್ರೋಗ್ರಾಮ್ ಪೋಂದಿಲ್ಲ. ಅಂಚನೆ ಸರ್ ಪ್ರೋಗ್ರಾಮ್ ಪೋನಾಗ ಬೇತೆ ಡ್ಯಾನ್ಸನ್ನು ಕಲ್ಪಾವೇರು ಬೊಕ್ಕ ನಮ್ಮ ಫಿನಾಲೆಗಿತ್ತ ರೆಡಿ ಆವೊಂದಿಲ್ಲ. ಹಾಯ್ ಎನ್ನ ಪುದರ್ ನಿಷ್ಕಾರೈ ಯಾನ್ 4ನೇ ಕ್ಲಾಸ್ಡು ಓದೊಂದುಲ್ಲೆ. ಎಂಕ್ ಡ್ಯಾನ್ಸ್ ಪಂಡ ಮಸ್ತ್ ಇಷ್ಟ. ನಂಜಿ ಡ್ಯಾನ್ಸ್ ಕ್ಲಾಸಿಗೆ ಸೇರಿದು 1 ಇಯರ್ ಅವನ್ ಬತ್ತಂಡ
ಕಾಂಪಿಟೇಷನ್ ದಾನಿ ಸರ್ ಸ್ಟ್ರಿಕ್ಟೆಡ್ ಪೂರ ಕಲ್ಪಾವೆರ್ ಸರ್ ಜೋರ್ಲಾತೆ ಪಾಪಲಾತೆ ಡ್ಯಾನ್ಸ್ ವಾರಿಯರ್ಸ್ ಎಂಕ್ಲೆಗ್ ಫಸ್ಟ್ ರೌಂಡ್ ಸೆಲೆಕ್ಟ್ ಆಯ ಸೆಕೆಂಡ್ ರೌಂಡ್ ಗೋಲ್ಡನ್ ಬಜರ್ ತಿಕ್ಕಂಡು ಅಂಚನೆ ಒಂಜಿ ಥರ್ಡ್ ರೌಂಡ್ ನನಲ ಶೋಕ್ ಮಲ್ಪೊಡು ಪಂದಿತ್ತೇರು ಎಂಕ್ಲೆ ಫೈನಲ್ ವಿನ್ ಆಡೊಂದು ಆಸೆ. ಥ್ಯಾಂಕ್ ಯು. I love you. I love you. ಹಲೋ ಹಾಯ್ ಆ್ಯಂಡ್ ಸೌಮ್ಯ ಶೆಟ್ಟಿ ಅಂಚನೆ ಮೇಲೆ ಸರಿತಾ ಸುವರ್ಣ ಬಂಡದು ಎಂಕಲ್ನ ಜೋಕುಲು ಮುಲ್ತು ಮೂಜಿ ವರ್ಷದಿಂಚಿ ಡ್ಯಾನ್ಸಿಂಗ್ ಸ್ಟಾರ್ ಡ್ಯಾನ್ಸ್ ಕಲ್ತೊಂದುಲ್ಲೇರು ಅಂಚನೆ ಮಸ್ತ್ ಸಪೋರ್ಟ್ ಮಲ್ತೊಂದುಲ್ಲೇರು ಸರ್ ಅಂಚೆ ಮಸ್ತ್ ಪ್ರೋಗ್ರಾಮು ಮತ್ತು ಪೋದು ಬತ್ತದು ಮಸ್ತ್ ಪ್ರೈಸ್ ಅವು ಒಂದು ಪತ್ತತ್ತು ಕಾಂಪಿಟೇಷನ್ ಅಂಚೆನೆ ಸ್ಟೇಟ್ ಲೆವೆಲ್ ಐಟ್ ನೆಟ್ ಮಸ್ತ್ ವಿನ್ ಆದು ಬೈದೇರು ಅಂಚೆನೆ ಇತ್ತೆ ನಮ್ಮ ಟಿ ವಿಡ್ಲ ಅಂಚೆನೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ಲ ನಮಗೆ ಗೋಲ್ಡನ್ ಬಜಾರ್ ತಿಕ್ಕದುಂಡು ಜೋಕ್ಲು ಕಾಂಡೆ ಶಾಲೆ ಪೋಯಡ ಬಯ್ಯ 4 o'clock ಬತ್ತಿರ್ಡ ಅಂಚೆನೆ 5 o'clock ಬತ್ತ ಮುಲ್ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತಂಡ ಪ್ರೋಗ್ರಾಮ್ ಪೋಪೇರು ಅಂಚೆನೆ ಪ್ರಾಕ್ಟೀಸ್ ಇತ್ತಂಡ ಪ್ರಾಕ್ಟೀಸ್ ಮಲ್ತದು ಬತ್ತದು ಎಕ್ಸಾಮಿಗೆ ಪ್ರಿಪೇರ್ ಆವೊಂದಿತ್ತೇರು ಅಂಚೆನೆ ಒಟ್ಟಿಗೆ ಪ್ರೋಗ್ರಾಮ್ ಪೋಯಡಲ ಕಾಂಡೆ ಬತ್ತಂಡಲ ಜೋಕ್ಲು ಸ್ಕೂಲು ಪೋದು ಸ್ಕೂಲ್ದಲ್ಲ ತೂವೊಂದುಲ್ಲೇರು ಅಂಚೆನೆ ಡ್ಯಾನ್ಸ್ಗ್ಲಾತೆ ಪ್ರೋತ್ಸಾಹ ಕೊರ್ಪೇರು ಅಂಚೆ ಸ್ಟಡಿಗ್ಲ ಅಂಚೆನೆ ಕೊರ್ಪೇರು. ನೆಕ್ಸ್ಟ್ ಪೋನಕ ಎಕ್ಸ್ಪೆನ್ಸ್ ಆಂಡ್ ಚೂರು ಫೈನಾನ್ಷಿಯಲ್ ಬಂಗ ಆಂಡ ದಾದಾಂಡ್ ಬಂಡ ಎಂಕ್ ಗೊತ್ತಿಜ್ಜಂದೇನೆ ಪೇರೆಂಟ್ಸ್ ನಕ್ಕಲು ಒಂಜಿ ಅಕ್ಕುಲೆ ಮತ್ತು ಸೇಡ್ದು ಅಕ್ಕ ನಮ್ಮ ಕ್ಲಾಸ್ದ ಪೇರೆಂಟ್ಸ್ನ ಥ್ರೂಟ್ ಒಂಜಿ ಅಮೌಂಟು ಕಲೆಕ್ಟ್ ಮಂತದ್ದು ಎಂಕ್ ಕೊರಿಯರು ಸರ್ಪ್ರೈಸ್ ಆದ ಒಂಜಿ ಕೊರಿಯರು ಅವು ಎಂಕ್ಲೆಗ್ ಮಸ್ತ್ ಹೆಲ್ಪ್ ಆಂಡ್ ಪಂಡ ಎಂಕ್ಲೆಗ್ ಟೆಂಪೋಗೆ ಎಕ್ಸ್ಪೆನ್ಸ್ ಆವಡು ಜೋಕುಲ ಫುಡ್ ಗಾವಡು ಬೊಕ್ಕ ಕಾಸ್ಟ್ಯೂಮ್ ಗಾವಡು ಪ್ರಾಪ್ಸ್ ಗಾವಡು ನಮ್ಮ ಪೇರೆಂಟ್ಸ್ ನಕ್ಕಲು ಮತ್ತು ಮಸ್ತ್ ಸಪೋರ್ಟ್ ಮಲ್ದೇರು ಒಂಜಿ ಎನ್ನಂದೆ ಒಂಜಿ ಅಕ್ಕುಲೆ ಪೇರೆಂಟ್ಸ್ ಅಕ್ಕುಲೆ ಒಟ್ಟು ಮಲ್ತದ್ದು ಅಕ್ಕುಲೆ ಕಾಸು ಒಂಜಿ ನಮ್ಮ ಸರ್ಗೆ ಕೊರಡು ಬಂಗಾರ ಬಲ್ಲಿ ಪಂಡದು ಒಂಜಿ ಹೆಲ್ಪ್ ಮಲ್ದೇರು ಒಂಜಿ ಮಸ್ತ್ ಖುಷಿ ಅಂಡ್ ಎಂಗ್ಲೆನ ಕ್ಲಾಸ್ದ ಜೋಕಲ್ನ ಬಗ್ಗೆ ಪನ್ಪುನಿಂದಂಡ ಮಸ್ತ್ ಲಕ್ಕಿ ಮಲ್ಪೊಡಿ ಅನು ಪಂಡ ಅಂಚಿನ ಜೋಕುಲು ತಿಕ್ಕಿದೇರು ರೆಸ್ಪೆಕ್ಟ್ ಅವು ಕೇನೋಡೊಂದಿಜಿ ಎಡ್ಡೆ ರೆಸ್ಪೆಕ್ಟ್ ಕೊರ್ಪುನ ಜೋಕುಲು ಏಪೋಕುಲ ಸರ್ನು ಒಂಜಿ ಪಾಯಿಂಟ್ಗಳ ಬುಡ್ದು ಕೊರ್ಪುನ ಜೋಕುಲು ಹತ್ತು ಏಪ ತುಂಡಲ್ಲ ಸರ್ ಎಂದು ಪೇರೆಂಟ್ಸ್ ಮಕ್ಕಳು ಪನ್ಪೇರು ಪೇರೆಂಟ್ಸ್ಗೆ ಪೋಡುಜೇರು ಅಂಡ ರಪ್ಪ ಸರ್ಡ ಪನ್ಪೆ ಪಂಡ ರಪ್ಪ ಪೋಡುವೇರು ಅಂಡ ಜೋಕುಲು ಎಡ್ಡೆ ರೆಸ್ಪೆಕ್ಟ್ ಕೊರ್ಪೇರು ಯಾನು ಎನ್ನ ಸ್ಟೇಟಸ್ ಡೇಪಲ ವಾರ್ಡ್ ಐ ಪ್ರೌಡ್ ಮೈ ಸ್ಟೂಡೆಂಟ್ಸ್ ಎಂದು ಪಂಡ ಎಂಕ್ ಎನ್ನ ಕ್ಲಾಸ್ದ ಜೋಕುಲು ಮಿತ್ತು ಮಸ್ತ್ ಹೆಮ್ಮೆ ಉಂಟು ಎಂಕ್. ಮಹಾರಾಷ್ಟ್ರ ಟಿಪಿಕಲ್ ಒಂಜಿ ಡಾನ್ಸಿಂಗ್ ಫಾರ್ಮ್ ಉಂದು ಆ್ಯಕ್ಚುಲಿ ಅವನೊಂಜಿ ಟ್ರೈ ಮಲ್ತಿದ್ದಾರೆ ಐಕೊಂಜಿ ಥೀಮ್ ತಗೊಂಡದು ಇಷ್ಟ ಆಯಿತು. ಮದರ್ ಇಸ್ ದ ಫಸ್ಟ್ ಟೀಚರ್. ಆಫ್ ಕೋರ್ಸ್ ಎಲ್ಲರ ಲೈಫಲ್ಲೂ ತಾಯಿನೇ ಫಸ್ಟ್. ಹಾಯ್ ಎನ್ನ ಪುದಾರ ಅಶ್ವಿ ಯಾನು ಡ್ಯಾನ್ಸ್ 3 ವರ್ಷದಿಂಚಿ ಕಲ್ತಂದುಲ್ಲೆ ನಮ್ಮ ಟೀಮ್ ಫೈನಲ್ಗೆ ಸೆಲೆಕ್ಟ್ ಆಯ್ತು ಮಸ್ತ್ ಖುಷಿ ಆಪುಂಡು ಪೂರೆಲ್ಲ ನಮಗೆ ಸಪೋರ್ಟ್ ಮಲ್ಪ. ಥ್ಯಾಂಕ್ ಯು. ಡ್ಯಾನ್ಸ್ ಬಗ್ಗೆ ಪಂಡ್ರ ಬಂಡ ಮಸ್ತ್ ಮಾತ ಹಿಂಗೆಲ್ಲ ಕ್ಲಾಸ್ ಇಪ್ಪುನೆ ಮಾತ ಮಸ್ತ್ ಎಲ್ಲಿಯಾಕುಲೆ ಜೋಕುಲು ಇಪ್ಪುನು ಅಂತೆ ಕಷ್ಟಪುನು ಕಲ್ಪಾರೆ ಆಂಡಲ ಮಸ್ತ್ ಎಡ್ಡೆ ಮಲ್ಪೇರು ಜೋಕುಲು ಅಂಚನೆ ಸರ್ನ ಬಗ್ಗೆ ಪಂಡ್ರ ಬಂಡ ಜೋರ್ಲಲ್ಲೇರು ಪಾಪಲಲ್ಲೇರು ಅರೆಗೆ ಡ್ಯಾನ್ಸ್ ಮಲ್ತಿನಾತು ಜೋಕುಲ್ಡ ಮಸ್ತ್ ಮೋಕೆಲ್ಲ ಅಂಚನೆ ಜಾಸ್ತಿ ಬರ್ಪುಂಡು ಎಂಗ್ಲು ಮಸ್ತ್ ಕಾಂಪಿಟೇಷನ್ಗೆ ಬೋತ ಅಂಚನೆ ಮಸ್ತ್ ಟ್ರೋಫಿ ಮತ್ತು ಗೆಂದಿದ ಅಂಚನೆ ಮರಣಿ ಬತ್ತಿನ ಅಂಚನೆ ಬರ್ಸ ಫಿಲ್ಮ್ ಎಂಕ್ಲೆಗೆ ಅಂಚನೆ ಬ್ಯಾಕ್ಗ್ರೌಂಡ್ ಡ್ಯಾನ್ಸಿಗೆ ಆಪರ್ಚುನಿಟಿ ತೆಗೆದಿತ್ತೇನೆ. ದೊಂಬರಾಟ ಬೊಕ ಮರಣಿ ಬತ್ತಿನ ಸರ್ಕಸ್ ಫಿಲ್ಮ್ ಎಂಕ್ಲೆ ಬ್ಯಾಕ್ಗ್ರೌಂಡ್ ಡ್ಯಾನ್ಸ್ ತೆಗೆದಿತ್ತೇನೆ ಮಸ್ತ್ ಖುಷಿ ಆದ ಎಂಗ್ಲೆ. ಡ್ಯಾನ್ಸಿಂಗ್ ಸ್ಟಾರ್ ಆಲ್ ದ ಬೆಸ್ಟ್. ಕೊರಿಯೋಗ್ರಾಫರ್ ನೀವು ಪ್ರಾಪ್ಸ್ ಯೂಸೇಜ್ ಬಗ್ಗೆ ಫಾರ್ಮೇಷನ್ ಬಗ್ಗೆ ಒಳ್ಳೆ ವರ್ಕ್ ಮಾಡಿದ್ದಾರೆ, ಅದು ಪ್ಲಸ್ ಪಾಯಿಂಟ್ ಆಯ್ತು ಇವತ್ತು ಪರ್ಫಾರ್ಮೆನ್ಸ್. अपनी तकदीर का
ಈ ಹಾಡಲ್ಲಿ ಅದು ಎಂಥ ತಾಕತ್ತಿದೆ ಅಂತಂದರೆ, ಗಾಢ ನಿದ್ದೆಯಲ್ಲಿ ಮಲಗಿದವನನ್ನು ಹತ್ರ ಕಿವಿಗೆ ಹತ್ರ ಈ ಹಾಡು ಪ್ಲೇ ಮಾಡಿದರೆ ಅವನು ಎದ್ದು ಕುಣಿಬೇಕು, ಅಂಥ ತಾಕತ್ತಿರುವಂಥ ಹಾಡಿದು. ನಮ್ಮಂಥ ಡ್ಯಾನ್ಸ್ ಗೊತ್ತಿಲ್ಲದಿರೋರು ಒಂದು ಅಟ್ಲೀಸ್ಟ್ ಹಿಂಗಾದರೂ ಮಾಡಬೇಕು ಅಂಥ ಸಾಂಗ್ ಇದು. ಕರೀನಾ 14 ವರ್ಷದ నుంచి ಈ ಗುರು ಮಂದಿರವನ್ನು ಅಕ್ಲೆಗ್ ಫ್ರೀ ಆದ ಎಂಕುಲು ಒಂಜಿ ಕಲೆಕ್ ಒಂಜಿ ಗೌರವ ಕೊರ್ದು ಅಕ್ಲೆಗ್ ಒಂಜಿ ಎಡ್ಡೆ ಅವಾರ್ಡ್ ಪನ್ಪನ ಉದ್ದೇಶಡು ಈ ಗುರು ಮಂದಿರವನ್ನು ಎಂಕುಲು ಸತತವಾದ 14 ವರ್ಷ ಮುಟ್ಟ ಅಕ್ಲೆಗ್ ನಾನು ಎಂಕುಲು ಕೊರೊಂದುಲ್ಲ ಫ್ರೀ ಆದ ಜೋಕ್ಲು ಎಡ್ಡೆ ಕಲ್ಪದ ದಾವಡು ಅಂಚೆನೆ ನಮ್ಮ ಟಿವಿ ಕುಡ್ಲ ಮಕ್ಕಳನ್ನ ಒಂದೆಟ್ಟು ಫೈನಲ್ಗೆ ಬೈದೇರು. ಫೈನಲ್ಗೆ ಬತ್ತು ನಾನು ಮೈಸೂರು ಆಪಿನ ಒಂದು ರಿಯಾಲಿಟಿ ಶೋಟು ಅಕ್ಕೆಲ್ಲ ಗುರುಕುಲ್ನ ಆಶೀರ್ವಾದೋಡು ಫೈನಲ್ಗೆ ಬರ್ತದೆ. ನಮ್ಮ ಎಡಪದವು ಗುರುಮಂದಿರಗೂ ಅಂಚೆನೆ ಎಡಪದ ಊರಿಗೂ ಅಂಚೆನೆ ಅರೆಗ್ಲ ಕಲ್ಪದಿನ ಅರೆಗ್ ಗಣೇಶರಿಗೆ ಗಣೇಶ ಪಲ್ಲಿಗೆ ಡ್ಯಾನ್ಸಿಂಗ್ ಸ್ಟಾರ್ ಮೆರೆಗ್ಲ ಕೀರ್ತಿನಿಗೆ ಅಂತದ್ದು ಅಂಚೆನೆ ಪ್ರಥಮವಾದ ಅಕ್ಕಲು ಪೇರೆಂಟ್ಸ್ನ ಅಕ್ಕಲು ಒಂದು ಅಕ್ಕಲ್ನ ಇನಿ ಒಂದು ಇಜ್ಜಿಂದಂಡ ಈ ಒಂದಕ್ಕೆ ಬರೆಯರು ಸಾಧ್ಯ ಅಜ್ಜಿ ಅಂಚೆನೆ ಮಾತೇರೆಗ್ಲ ನಮ್ಮ ಅಕ್ಲೇನು ಈ ಒಂಜಿ ಒಂದಕ್ಕೆ ಮಲ್ತೇನೆ ಪಿರೆ ಹೊಡೆದು ಅಕ್ಲೆ ಪ್ರೋತ್ಸಾಹ ಮಲ್ತೇನೆ ಪೇರೆಂಟ್ಸ್ನ ಅಕ್ಲೆ ಮಾತೇನ ಅಭಿನಂದನೆ ಸಲ್ಸೊಂದು ಮಾತೇರೆಗ್ಲ ಪುದಾರ್ಕನೋಡು ಬಂದು ಬ್ರಹ್ಮಶ್ರೀ ನಾರಾಯಣ ಗುರುಕುಲ ಅನುಗ್ರಹ ಅಕ್ಲೆ ಸದಾ ಶ್ರೀರಕ್ಷೆ ಅದು ಉಪ್ಪಾಡು ಬಂದು ಅರ್ಡ ನಟ್ಟೊಂದು ರಡ್ಡು ಪಾತೇರನು ಡ್ಯಾನ್ಸಿಂಗ್ ಸ್ಟಾರ್ ಆಲ್ ದ ಬೆಸ್ಟ್. ನಮಸ್ತೆ, ನಾನು ಶರತ್, ಶಿವಮ್ ಸ್ಕೂಲ್ ಆಫ್ ಡ್ಯಾನ್ಸ್ನ ಕೊರಿಯೋಗ್ರಾಫರ್ ಮತ್ತು ಫೌಂಡರಾಗಿ ಮಾತಾಡ್ತಾ ಇದ್ದೀನಿ. ಲಾಸ್ಟ್ ಇಯರ್ ನಾವು ಸೀನಿಯರ್ ಟೀಮ್ ಕರ್ಕೊಂಡು ಬಂದು ಒಂದು ಫಸ್ಟ್ ರನ್ನರ್ ಅಪ್ ಆಗಿ ಹೋಗಿದ್ದೀನಿ ಇದು ನಮ್ಮ ಟಿವಿ ಚಾನಲಲ್ಲಿ. ಈ ಸಲ ಡ್ಯಾನ್ಸ್ ವಾರಿಯರ್ಸ್ 3ಗೆ ಒಂದು ಕಿಡ್ಸ್ನ ಮಾಡಿಸ್ಬೇಕು, ಟ್ರೈ ಮಾಡಬೇಕು ಅಂತ ಕರ್ಕೊಂಡ್ಬಂದು ಆಡಿಷನ್ಸಲ್ಲಿ ಮಾಡಿಸಿದ್ವಿ. ಅದು ಕೂಡ ಸೆಲೆಕ್ಷನ್ ಆಯಿತು. ಮಕ್ಕಳು ತುಂಬ ಎಫರ್ಟ್ ಹಾಕ್ಬಿಟ್ಟು ಪ್ರಾಕ್ಟೀಸ್ ಮಾಡಿ ಆಡಿಷನ್ ಸೆಲೆಕ್ಷನ್ ಆದರು. ಈ ಫಸ್ಟ್ ರೌಂಡ್ ಬಂದುಬಿಟ್ಟು ನಮಗೆ ರೆಟ್ರೋ ಸ್ಟೈಲ್ ತೊಗೊಂಡ್ವಿ ನಾವು. ಅದು ಯಾರೇ ನೀವು ರೋಜ ಮಾಡಿದ್ವಿ, ಅದು ತುಂಬಾ ಹಿಟ್ಟಾಯಿತು ಸಾಂಗು. ಥರ್ಡ್ ಸಾಂಗ್ ಬಂದುಬಿಟ್ಟು ಯಾವುದು ಕಾನ್ಸೆಪ್ಟ್ ಕೊಟ್ಟರು ನಮಗೆ, ಫಾದರ್ ಡಾಟರ್ ಕಾನ್ಸೆಪ್ಟ್ ಮಾಡಿದ್ವಿ. ಅದು ಕೂಡ ತುಂಬಾ ಚೆನ್ನಾಗಾಯಿತು. ಫೈರ್ ಬರ್ಡ್ ಪರ್ಫಾರ್ಮೆನ್ಸ್ ಆಯಿತು. ಜಡ್ಜಸ್ ತುಂಬಾ ಹೊಗಳಿದ್ರು. ಯಾವ ಸಾಂಗಿಗೆ ಮಾಡ್ತಾ ಇದ್ದೀರಾ? ಹಾಯ್, ನನ್ನ ಹೆಸರು ಸಮರ್ಥ. ನಾನು ಶಿವಮ್ ಸ್ಕೂಲ್ ಆಫ್ ಡ್ಯಾನ್ಸಿಂದ ನಾನು 1 ಇಯರಿಂದ ಡ್ಯಾನ್ಸ್ ಕಲಿತಿದ್ದೀನಿ. ಫಸ್ಟ್ ಆಫ್ ಆಲ್ ಶರತ್ ಸರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಟಿ ವಿ ಬಗ್ಗೆ ಮಾತಾಡಬೇಕು ಅಂದರೆ ಫಸ್ಟ್ ರೌಂಡಲ್ಲಿ ನಮಗೆ ಗೋಲ್ಡನ್ ಬಜರ್ ಸಿಕ್ಕಿದೆ. ಅನ್ವಿತ ನನ್ನ ಕಿಶೋರ್ ಸರ್, ಸೂರಜ್ ಸರ್ ಎಲ್ಲ ತುಂಬ ಎಂಕರೇಜ್ ಮಾಡಿ ಇಲ್ಲಿ ತನಕ ಬರ್ಸಿದ್ದಾರೆ. 4 ರೌಂಡ್ಸ್ ನಮಗೆ ಗೋಲ್ಡನ್ ಬಜಾರ್ ಸಿಕ್ಕಿದೆ. ಸೆಮಿಫಿನಾಲೇ ನಮ್ಮ ಚಿಕ್ಕಮಗಳೂರಲ್ಲೇ ಆಗಿದೆ. ಅದಕ್ಕೆ ತುಂಬ ಖುಷಿ ಆಗಿದೆ. ನಮ್ಮ ಪೇರೆಂಟ್ಸ್ ಮತ್ತು ರಿಲೇಟಿವ್ ಫ್ರೆಂಡ್ಸ್ ಎಲ್ಲ ತುಂಬ ಖುಷಿ ಪಟ್ಟಿದ್ದಾರೆ. ಇವತ್ತು ಮೈಸೂರಲ್ಲಿ ಫಿನಾಲೆ ಇದೆ. ನಾವು ಎಷ್ಟಾಗುತ್ತೋ ಅಷ್ಟು ಎಫರ್ಟ್ ಹಾಕ್ತೀವಿ, ನಾವು ಗೆದ್ದಾಗಿಳ್ತೀವಿ. ಸೀನಿಯರ್ಸ್ ಬ್ಯಾಚ್ ಮತ್ತು ಜೂನಿಯರ್ಸ್ ಬ್ಯಾಚಿಗೆ ಆಲ್ ದ ಬೆಸ್ಟ್. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಅರ್ಮಾನ್ ಅಂತ. ನಾನು 1.5 ಇಯರ್ ಆಯಿತು ಡ್ಯಾನ್ಸ್ ಕ್ಲಾಸಿಗೆ ಸೇರಿ. ನನಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಇವಾಗ ಫಿನಾಲೆಯಲ್ಲಿ ಬಂದಿದ್ದೀವಿ. ನಮ್ಮ ಅಪ್ಪ ಅಮ್ಮ ಎಲ್ಲ ಸಪೋರ್ಟ್ ಮಾಡ್ತಾರೆ. ಶಶಾಂಕಣ್ಣ, ಶರತ್ ಸರು, ಸೀನಿಯರ್ಸು ತುಂಬ ಸಪೋರ್ಟ್ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಈ ಸಲ ನಾವು ಕಪ್ ಹೊಡಿಲೇಬೇಕು. ನಾವು 2 ಟೀಮು ಹೊಡಿಬೇಕು. ಹಾಯ್ ಎಲ್ಲರಿಗೂ, ನನ್ನ ಹೆಸರು ಮಾನ್ವಿ. ನಾನು 7th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದೀನಿ. ನಾನು 1 ಇಯರಿಂದ ಶಿವಮ್ ಸ್ಕೂಲ್ ಆಫ್ ಡ್ಯಾನ್ಸಲ್ಲಿ ಡ್ಯಾನ್ಸ್ ಮಾಡ್ತೀನಿ. ನಮ್ಮ ಟಿ ವಿಯಲ್ಲಿ ನನಗೆ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು. ಓಲ್ಡ್ ಈಸ್ ಗೋಲ್ಡ್ ಥೀಮಲ್ಲಿ ಡ್ಯಾನ್ಸ್ ಮಾಡಿದ್ವಿ, ಯಾರೇ ನೀನು ರೋಸಾ ಹೂವೆ ಸಾಂಗಿಗೆ. ಅದರಲ್ಲಿ ಜಡ್ಜಸ್ಸಿಗೆ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಕಮೆಂಟ್ ಕೊಟ್ಟಿದ್ದರು. ಹಲೋ ಎಲ್ಲರಿಗೂ, ನನ್ನ ಹೆಸರು ಸಾಕ್ಷಿ. ನಾನು ಶಿವಮ್ ಸ್ಕೂಲ್ ಆಫ್ ಡ್ಯಾನ್ಸಲ್ಲಿ ಡ್ಯಾನ್ಸ್ ಕಲಿತಿದ್ದೀನಿ. ನಾನಿಲ್ಲಿ ಬಂದು 1 ವರ್ಷ ಆಯಿತು. ಮತ್ತು ನಾನು ಶರತ್ ಸರಿಗೆ ಥ್ಯಾಂಕ್ ಯು ಹೇಳ್ತೀನಿ, ಯಾಕಂದರೆ ಅವರು ಇಷ್ಟು ದೊಡ್ಡ ಅಪರ್ಚುನಿಟಿ ಕೊಟ್ಟರು. ಮತ್ತು ನಾನು ಡ್ಯಾನ್ಸ್ ವಾರಿಯರ್ಸಿಗೂ ಥ್ಯಾಂಕ್ ಯು ಹೇಳ್ತೀನಿ, ಯಾಕಂದರೆ ಅವರು ಇಷ್ಟು ಬಿಗ್ ಅಪರ್ಚುನಿಟಿ ಕೊಟ್ಟರು ನಮಗೆ ಡ್ಯಾನ್ಸ್ ಮಾಡೋಕ್ಕೆ. ಮತ್ತು
ನನಗಷ್ಟೇ ಹೋಪ್ ಇದ್ದಿಲ್ಲ ನಾವು ಫಿನಾಲೆ ತನಕ ಬರ್ತೀವಂತ. ಅದಕ್ಕೆ ನಾನು ಈ ಸತಿ ಬೆಸ್ಟ್ ಟ್ರೈ ಮಾಡ್ತೀನಿ. ನಂದು ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳುವೋ ಚೆಲ್ಲುವೆ. ಪಿನ್ ಬಿಡಲಿಲ್ಲ ನೀವು ಯಾವತ್ತ ಬೀಟ್ಸ್ ಆಗಿ ಎನರ್ಜಿ ಆಗಿರ್ಬೋದು, ಸ್ಟೆಪ್ಸ್ ಆಗಿರ್ಬೋದು, ಐ ರಿಯಲಿ ಲವ್. ಪರ್ಫಾರ್ಮೆನ್ಸ್ ಮೂಲಕ ನಂಗೆ ಗೊತ್ತಾಗಿದ್ದು ಏನು ಅಂದರೆ ಮಾಸ್ಟರು ಸ್ವಲ್ಪ ನಾಟಿ ಅಂತ ನಂಗೆ ಅನಿಸ್ತು. ಮಾಸ್ಟರ್ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳುವೋ ಚೆಲ್ಲುವೆ. ನಮಸ್ತೆ, ನನ್ನ ಸಮರ್ಥಮ್ಮ. ಡ್ಯಾನ್ಸ್ ವಾರಿಯರ್ಸ್ 3 ಸ್ಟೇಜಿಗೆ ಹೋಗೋಕ್ಕೆ ಸರೇ ಕಾರಣ. ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಸ್ಟೇಜ್ ಅಂತ ನೋಡಿದ್ದೆ ನನ್ನ ಮಗ ಡ್ಯಾನ್ಸ್ ವಾರಿಯರ್ಸ್ 3. ತುಂಬ ಎಫೆಕ್ಟ್ ಆಗ್ತಿದ್ದಾರೆ ಶರತ್ ಸರ್. ಫಸ್ಟ್ ಆಡಿಷನಿಂದ ಫೈನಲ್ ತನಕ ಬರ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಡ್ಯಾನ್ಸ್ ವಾರಿಯರ್ಸ್ 3 ಸೆಮಿಫೈನಾಲೆ ಫಸ್ಟ್ ಟೈಮ್ ಚಿಕ್ಕಮಂಗ್ಳೂರಲ್ಲಿ ಆಗಿರೋದು. ರಿಯಾಲಿಟಿ ಶೋ ಅಂತ ಆಗಿರೋದೇ ಚಿಕ್ಕಮಂಗ್ಳೂರು ಫಸ್ಟ್ ಟೈಮ್. ಅದಕ್ಕೆ ಶರತ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ಎಲ್ಲರೂ ಖುಷಿಪಟ್ಟಿದ್ದಾರೆ. ನಮ್ಮ ಚಿಕ್ಕಮಂಗ್ಳೂರಲ್ಲೇ ನಡೆದಿರೋ ಕಾಂಪಿಟೇಷನ್ ಸೆಮಿಫೈನಲಲ್ಲಿ ಸೀನಿಯರ್ಸ್ ಆ್ಯಂಡ್ ಜೂನಿಯರ್ಸ್ ಇಬ್ಬರೂ ಸೆಲೆಕ್ಟ್ ಆಗಿರೋದು ತುಂಬ ಖುಷಿ ಇದೆ ನಮ್ಮ ಡ್ಯಾನ್ಸ್ ಟೀಮಿಗೆ. ಫೈನಲಲ್ಲಿ ಗೆದ್ದು ಬರಲಿ ಅಂತ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಜಗದೀಶ್ ಅಂತ. ನಾನು ದಿಗಂತ್ ಪೇರೆಂಟ್ಸ್ ಮಾತಾಡ್ತಿರೋದು. ಇಲ್ಲಿ ಶಿವಮ್ ಸ್ಕೂಲು ತುಂಬ ಚೆನ್ನಾಗಿದೆ ಈಗ ಆಲ್ರೆಡಿ. ನನ್ನ ಮಗ ಈಗ ಒಂದು 2 ವರ್ಷದಿಂದ ಇಲ್ಲಿ ಬರ್ತಿದ್ದಾನೆ. ಬಟ್ ಈ ಲೆವೆಲಿಗೆ ಪ್ರಿಪೇರ್ ಆಗ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಬಟ್ ಥ್ಯಾಂಕ್ಸ್ ಟು ಶಿವಮ್ ಸ್ಕೂಲ್ಗೆ. ಹಾಯ್, ಹಲೋ, ನಮಸ್ಕಾರ. ನನ್ನ ಹೆಸರು ಉಲ್ಲಾಸ್ ಕೆ.ವಿ. 9th ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ. ಇದು ಶಿವಮ್ ಸ್ಕೂಲ್ ಆಫ್ ಡ್ಯಾನ್ಸಿನ ಸ್ಟೂಡೆಂಟ್. ನಾನು ಫಿನಾಲೆಗೆ ಸೆಲೆಕ್ಟ್ ಆಗಿರೋದು ತುಂಬ ಖುಷಿ ಆಗ್ತಿದೆ. ಇಲ್ಲಿ ತನಕ ಬರೋದು ಶರತ್ ಸರ್ ಮತ್ತು ಶಶಾಂಕಣ್ಣ ನಮಗೆ ತುಂಬ ಹಾರ್ಡ್ ವರ್ಕ್ ಮಾಡಿಸಿ ಇಲ್ಲಿ ತನಕ ಕರ್ಕೊಂಡು ಬಂದಿದ್ದಾರೆ. ಅವರು ನಮಗೆ ಡೈಲಿ 2 hours ಪ್ರಾಕ್ಟೀಸ್ ಮಾಡಿಸಿ ಮಂಗಳೂರಿಗೆ ಕರ್ಕೊಂಡೋಗಿ ಫಿನಾಲೆಗೆ ಬರಲು ಸಹಾಯ ಮಾಡಿದ್ದಾರೆ. ಅವರಿಗೆ ನನಗೆ ಥ್ಯಾಂಕ್ಸ್ ಹೇಳಲು ಇಷ್ಟಪಡ್ತೀನಿ. ಮೈಸೂರಿನಲ್ಲಿ ಇವತ್ತು ಫೈನಲ್ಸ್ ಇದೆ. ನಾವು ನಮ್ಮ ಕೈಯಲ್ಲಿ ಎಷ್ಟು ಪ್ರಯತ್ನ ಆಗುತ್ತೆ ಅದಕ್ಕಿಂತ ಹೆಚ್ಚು ನಾವು ಪರ್ಫಾರ್ಮೆನ್ಸ್ ಕೊಡ್ತೀವಿ. ಹಾಗೆ ಆಡಿಯನ್ಸಿಗೆ ಎಂಟರ್ಟೈನ್ಮೆಂಟ್ ಅಂತೂ ಕೊಟ್ಟೇ ಕೊಡ್ತೀವಿ. ಹಾಗೆ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ನಮಗೆ ಎನ್ಕರೇಜ್ ಮಾಡೋಕ್ಕೆ ಥ್ಯಾಂಕ್ ಯು ಎವ್ರಿವನ್. ಮಿನುಗು ಚುಕ್ಕಿಗಳನ್ನು ಹಿಡಿದು ಬೊಗಸೆಯಲ್ಲಿ ತರುವ ನಿನ್ನ ಪಯ್ಯ. ಕುದುರೆಯೇರಿ ಬೆಳ್ಳಿ ಬೆಳ್ಳಿ ಮೂಡ ದಾಟಿ ಬರುವ ನನ್ನ ಪಯ್ಯ. ತಂದೆ ತಾಯಿ ಪ್ರೀತಿ ತುಂಬ ಅಮೂಲ್ಯವಾದದ್ದು. ಆ್ಯಂಡ್ ಹಾಗೆಯೇ ಅವ್ರು ನಿಮ್ಮನ್ನು ತುಂಬ ಕಷ್ಟಪಟ್ಟು ಬೆಳೆಸಿರ್ತಾರೆ. ಅವರಿಲ್ಲ ಅಂತಂದರೆ ಒಂದು ಕ್ಷಣ ಕೈಕಾಲಾಡಲ್ಲ. ಕಂದ ಕಂದ ನೀನೇ ಚಂದ ಅಂತ ಅಂತಾನೆ ನಿನ್ನ ಕೂಡಿ ಕಣ್ಣ ಮುಚ್ಚಿ. ಸಣ್ಣ ಮಕ್ಕಳ ಕೈಯಲ್ಲಿ ಕಂಟೆಂಪ್ರರಿ ಮೂಮೆಂಟ್ಸ್ನ ಟ್ರೈ ಮಾಡೋದು ರಿಯಲಿ ಕಮೆಂಡೇಬಲ್. ಸ್ವರ್ಗದ ಮೇಲೆ ಇಂದ್ರನಾನೆ ಎದುರು ಇಡುವನು, ನಿನ್ನನ್ನು ಮುದ್ದಿಸಿ ಬರುವನು. ಆಡಿಷನಿಂದ ಸೆಮಿಫಿನಾಲೆಗೆ ಎಲ್ಲ ರೌಂಡ್ಸ್ ಫಿನಿಷ್ ಮಾಡಿ ನಾವು ಈ ಗ್ರ್ಯಾಂಡ್ ಫಿನಾಲೆ ಮಾಡ್ತಿದ್ದೇವೆ. ಫೈನಲಿಗೆ ನಾವು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿದ್ದೀವಿ, ಎಫರ್ಟಾಗಿ ಮಾಡ್ತಿದ್ದೀವಿ. ಹಾಯ್, ನಮಸ್ಕಾರ. ನನ್ನ ಹೆಸರು ಚಿರಾಗ್. ನಾನು 2nd ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ. ಸರ್ಗೆ ಥ್ಯಾಂಕ್ ಯು ಹೇಳಬೇಕು. ಆಡಿಷನಲ್ಲಿ ಅಲ್ಲಿ ನನಗೆ ಗೋಲ್ಡ್ ವರ್ಜನ್ ಸಿಕ್ತು. ಅದಕ್ಕೆ ಖುಷಿ ಆಯಿತು. ಸೌಂದರ್ಯ ಸಂಗೀತ ನಿನ್ನದು, ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳುವೋ ಚೆಲ್ಲುವೆ. ಶಿರೋರ ಅಪ್ಪಾಜಿ ಮಧು ಅಂತ. ಶಿರುಗೆ ಡ್ಯಾನ್ಸ್ ಇಷ್ಟ. ಶಿರುಗಿಂತ ನನಗೆ ತುಂಬ ಇಷ್ಟ ಡ್ಯಾನ್ಸ್ ಅಂದರೆ. ನನಗೆ ತುಂಬ ಡ್ಯಾನ್ಸ್ ಇಷ್ಟ ಇರೋದ್ರಿಂದ ಅವನನ್ನು ಸೇರ್ತೀನಿ ನಾನು. ನನ್ನ ಕನಸು ಏನಂದರೆ ಅವ್ನು ತುಂಬ ದೊಡ್ಡ ಡ್ಯಾನ್ಸರ್ ಆಗಬೇಕು ಅಂತ. ನನಗೆ ಅದೇ ಖುಷಿ. ನಮಗಂತೂ ಮಾಡೋಕ್ಕಾಗಿಲ್ಲ ಡ್ಯಾನ್ಸು. ನನಗೆ ತುಂಬ ಆಸೆ ಇತ್ತು, ಆದರೆ ಆಗಲಿಲ್ಲ. ಅವನು ಫಿನಾಲೆಗೆ ಹೋಗಿರೋದು ನನಗೆ ತುಂಬ ಖುಷಿ ಆಗ್ತಿದೆ. ಅವನು ಹೋಗಲ್ಲ ಅಂದ್ಕೊಂಡಿದ್ದೆ, ಹೋಗಿದ್ದಾನೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಆಲ್ ದ ಬೆಸ್ಟ್ ಶಿರುಗೆ ಫೈನಲಲ್ಲಿ. ಆಲ್ ದ ಬೆಸ್ಟ್ ಶಿರು. ನನ್ನ ಹೆಸರು ರತಿ ಪ್ರವೀಣ್ ಅಂತ. ನಾವು ಚಿಕ್ಕಮಂಗ್ಳೂರಿಂದ ಬಂದಿದ್ದೀವಿ. ನನ್ನ ಮಗಳು ಆಪ್ತಾ ಪಿ ಗೌಡ ಅಂತ 2 yearsಯಿಂದ ಶಿವಮ್ ಸ್ಕೂಲ್ ಆಫ್ ಡ್ಯಾನ್ಸಲ್ಲಿ ಡ್ಯಾನ್ಸ್ ಕಲಿತಾ ಇದ್ದಾಳೆ. ಅಲ್ಲಿ ಶರತ್ ಸರ್ ಮತ್ತು ಶಶಾಂಕ್ ಅವರು ತುಂಬ ಎಫರ್ಟ್ ಹಾಕಿ ಡ್ಯಾನ್ಸ್ ಮತ್ತು ಜಿಮ್ನಾಸ್ಟಿಕ್ ಹೇಳ್ಕೊಡ್ತಾರೆ. ನನ್ನ ಮಗಳು ಜಿಮ್ನಾಸ್ಟಿಕ್ ಮತ್ತು ಡ್ಯಾನ್ಸ್ ಎರಡೂ ಮಾಡ್ತಾ ಇದ್ದಾಳೆ.
ಮತ್ತು ನಮ್ಮ ಟಿ ವಿ ಚಾನಲ್ ಅವರು ಡ್ಯಾನ್ಸ್ ವಾರಿಯರ್ಸ್ ಅನ್ನೋ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿ ನಮ್ಮ ಇಂಥ ಒಂದು ಒಳ್ಳೆ ಟ್ಯಾಲೆಂಟ್ ಇರೋ ಮಕ್ಕಳನ್ನ ಹೊರತೆಗೆಯೋ ಪ್ರಯತ್ನ ಮಾಡ್ತಿದ್ದಾರೆ. ನನ್ನ ಮಗಳು ಆಡಿಷನ್ಗೆ ಅಂತ ಹೋದಾಗ ನಮಗೆ ತುಂಬ ಭಯ ಇತ್ತು, ಆಡಿಷನ್ ರೌಂಡಲ್ಲಿ ಹೇಗಾಗುತ್ತೋ ಅಂತ. ಆಡಿಷನ್ನಿಂದ ಸೆಮಿಫಿನಾಲೆವರೆಗೂ ಗೋಲ್ಡನ್ ಬಜರ್ ತೊಗೊಂಡು ತುಂಬ ಚೆನ್ನಾಗಿ ಪರ್ಫಾಮೆನ್ಸ್ ಕೊಟ್ಟಿದ್ದಾರೆ. ಈ ಪರ್ಫಾಮೆನ್ಸ್ ಕೊಡೋದಕ್ಕೆ ಕಾರಣ ಶರತ್ ಸರ್. ತುಂಬ ಎಫರ್ಟ್ ಹಾಕಿ ಮಾಡಿಸ್ತಾರೆ. ಸ್ಯಾಟರ್ಡೆ ಸಂಡೇ ಅಂತೂ ನಮಗೆ ಫ್ರೀನೇ ಇಲ್ಲ. ಇವನ್ 6 ಮಂತ್ಸಿಂದ ನಾವೆಲ್ಲೂ ಹೋಗೇ ಇಲ್ಲ. ಮತ್ತು ಸ್ಕೂಲಿಂದ ಬಂದ ತಕ್ಷಣ ಎವ್ರಿ ಡೇ 6 to 9ವರೆಗೂ ಪ್ರಾಕ್ಟೀಸ್ ಇರುತ್ತೆ. ಪರ್ಫೆಕ್ಷನ್ ಬರೋವರೆಗೂ ಬಿಡಲ್ಲ. ಶರತ್ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಫಿನಾಲೆ ಬಂದುಬಿಟ್ಟು ಮೈಸೂರಲ್ಲಿ ನಡೀತಾ ಇದೆ. ಅದರಲ್ಲಿ ನಮ್ಮ ಶಿವಮ್ ಸ್ಕೂಲಿಂದ ಸೀನಿಯರ್ಸ್ ಮತ್ತು ಜೂನಿಯರ್ಸ್ 2 ಟೀಮ್ ಸೆಲೆಕ್ಟ್ ಆಗಿದೆ. ಆ 2 ಟೀಮ್ ಅವರಿಗೂ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮದು 2 ಟೀಮು ವಿನ್ ಆಗಬೇಕು ಅನ್ನೋದು ನಮ್ಮ ಆಸೆ. ಆಲ್ ದ ಬೆಸ್ಟ್. ಮತ್ತು ಇಷ್ಟಗಳನ್ನ ಹೇಳ್ತಾ ಹೋದ್ರು ಅವ್ರು ನಮಗೆ ಈ ಥರ ಇದೆ, ಕೋರ್ಡಿನೇಷನ್ ಪ್ರಾಬ್ಲಮ್ ಅಂತೆಲ್ಲ ಹೇಳ್ತಾ ಹೋದರು. ಅದ್ರ ಜೊತೆನೇ ಮಕ್ಕಳು ಕೂಡ ಎಫರ್ಟ್ ಆಗ್ತಾ ಹೋದರು. ಈಗ ಮತ್ತೆ 3rd ರೌಂಡಲ್ಲಿ ನಾವೇನು ಮಾಡಿದ್ವಿ ಅಂದರೆ ಕಪಲ್ಸ್ ಸಾಂಗ್ ತೊಗೊಂಡ್ವಿ, ಯಾರೇ ಸಾಂಗ್ ಮಾಡಿದ್ವಿ. ಅದು ಚಿಕ್ಕಮಗಳೂರಿನಲ್ಲಿ ನಡೀತು, ಸೆಮಿಫೈನಲ್ಲೇ ಬಂದ್ಬಿಟ್ಟು. ಅದು ಸಾಂಗ್ ಕೂಡ ತುಂಬಾ ಹಿಟ್ಟಾಯಿತು. ಅದು ಕೂಡ ಫೈರ್ ಬ್ಯಾಂಡ್ ಆಗಿ ಈಗ ಫೈನಲ್ಲಾಗಿ ತಲುಪಿದ್ವಿ. ಏರಿಯಲ್ ಆ್ಯಕ್ಟ್ ಮಾಡ್ತೀರಾ, ಸ್ಕೇಟಿಂಗ್ ಮಾಡ್ತೀರಾ, ಲಿಫ್ಟ್ಸ್ ಮಾಡ್ತೀರಾ, ಸ್ವ್ಯಾಗ್ ಮಾಡ್ತೀರಾ, ಇದೆಲ್ಲ ಇಷ್ಟು ಸಣ್ಣ ಮಕ್ಕಳಿಗೆ ಟ್ರೈ ಮಾಡಿರೋದು ಹ್ಯಾಟ್ಸ್ ಆಫ್. ಗ್ರೇಟ್ ವರ್ಕ್. ದ ಹೋಲ್ ಕ್ರೆಡಿಟ್ ಗೋಸ್ ಟು ದ ಕೊರಿಯೋಗ್ರಾಫರ್ಸ್. ಯಾಕಂದರೆ ಶರತ್ ಸರ್ ಏನು ತೋರಿಸ್ತಾರೆ ಅಲ್ಲ ನಮ್ಮ ಒಂದು ಸ್ಟೇಜ್ ಮೇಲೆ, ಇಟ್ಸ್ ಅ ಕಂಪ್ಲೀಟ್ ಮೂವಿ. ಒನ್ ಆಫ್ ದ ಬೆಸ್ಟ್. ಐ ಮೀನ್ ಲಾಸ್ಟ್ ಇದು ವಿಂಗ್ಸ್ ಇದೆಯಲ್ಲ, ತುಂಬ ಒಂದು ಮ್ಯಾಜಿಕಲ್ ಮೂಮೆಂಟ್ ಅದು. ಶರತ್ ಸರ್, ನಿಮಗೆ ಲವ್ ಫೇಲಿಯರ್ ಆಗಿದೆಯಾ? ಇಲ್ಲ ಆಗಿದೆ, ನಿಜ ಹೇಳಿ. ಇಲ್ಲ ನಿಜ ಹೇಳಿ, ನನಗೆ ಆಗಿದೆ. ಅಲ್ಲಿ ತೋರಿಸ್ಬೇಕಾಗಿರೋ ಅಷ್ಟೂ ಪ್ರೀತಿನ ನೀವು ಆಡಿಯನ್ಸ್ಗೆ ತೋರಿಸಿದ್ರಿ ಇವತ್ತು ಮಕ್ಕಳ ಮುಂದೆ. ನೀವು ಆನ್ಸರ್ ಕೊಡಬೇಕಾಗಿಲ್ಲ, ನಿಮ್ಮ ಎಕ್ಸ್ಪ್ರೆಷನ್ನೇ ಆನ್ಸರ್ ಗೊತ್ತಾಗುತ್ತದು ಅಲ್ವಾ? ಮಣ್ಣು ತಿಂದೋಗಿದೆ ಪಾಪ ಅವ್ರದ್ದು ಲವ್. ಪಾಪ ಅಲ್ಲ, ಇಡೀ ಚಿಕ್ಕಮಂಗ್ಳೂರಿಗೆ ಗೊತ್ತಾಯ್ತು ಅವ್ರದ್ದು ಬ್ರೇಕಪ್ ಆಗಿದೆ ಅಂತ. ಆಗಿದೆ. ಆಗಿಲ್ಲ ಅಂತಂದ್ರೆ ಇಂಥ ಔಟ್ಪುಟ್ ಬರೋಕ್ಕೆ ಚಾನ್ಸೇ ಇಲ್ಲ. ಈಗೇನು ಅಂದರೆ ಮತ್ತು ನಮ್ಮ ಮಕ್ಕಳ ಜೊತೆ ಪೇರೆಂಟ್ಸು ಕೂಡ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ಏನಕ್ಕೆ ಅಂದರೆ ಇಲ್ಲಿಂದ ಶೂಟಿಂಗ್ ನಡೆಯೋ ಸ್ಥಳಕ್ಕೆ ಬಂದವರು ಮಕ್ಕಳ ಜೊತೆ ನಿಂತ್ಬಿಟ್ಟು ಸಪೋರ್ಟಿವ್ ಆಗಿದ್ದಾರೆ. ನಮಗೆ ಟ್ರಾವೆಲಿಂಗು ತುಂಬ ಲಾಂಗ್ ಇರೋದ್ರಿಂದ ಅವ್ರ ಜೊತೆನೇ ಬರ್ತಾರೆ. ಅವ್ರ ಜೊತೆ ಇದ್ದು ಶೋ ಮುಗಿದು ಎಷ್ಟೇ ಹೊತ್ತಾದ್ರೂ ಬಂದುಬಿಟ್ಟು ಇದ್ದು ಕಾಯ್ದು ಕರ್ಕೊಂಡೋಗಿ ನನಗೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಯಾಕಂದರೆ ಪೇರೆಂಟ್ಸ್ ಸಪೋರ್ಟ್ ಇಲ್ಲಾಂದರೆ ಯಾವುದೂ ಮಾಡೋಕ್ಕಾಗಲ್ಲ. ಚಿಕ್ಕ ಮಕ್ಕಳು ಆಗಿದ್ದರಿಂದ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ನನಗೆ ಪೇರೆಂಟ್ಸ್. ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸರ್, ಮೈಸೂರಲ್ಲಿ ವಿದ್ಯೆ ಕೇಳ್ತೀವಿ, ಮೈಸೂರಲ್ಲಿ ನಾವೇ ಕಪ್ ಹೊಡಿತೀವಿ. ನಮಸ್ತೆ, ನಾನು ಶರತ್, ಶಿವಮ್ ಸ್ಕೂಲ್ ಆಫ್ ಡ್ಯಾನ್ಸ್ನ ಕೊರಿಯೋಗ್ರಾಫರ್ ಮತ್ತು ಫೌಂಡರಾಗಿ ಮಾತಾಡ್ತಾ ಇದ್ದೀನಿ. ಲಾಸ್ಟ್ ಇಯರ್ ಸೀನಿಯರ್ಸ್ ಟೀಮ್ ನಮ್ಮದು ಡ್ಯಾನ್ಸ್ ವಾರಿಯರ್ಸಲ್ಲಿ ಫಸ್ಟ್ ರನ್ನರ್ ಅಪ್ ಆಗಿತ್ತು. ಈ ಸಲನೂ ಡ್ಯಾನ್ಸ್ ವಾರಿಯರ್ಸ್ 3ಗೆ ಆಡಿಷನ್ಸ್ ಕೊಟ್ವಿ. ಅದರಲ್ಲಿ ಹಾಂ ಪ್ರಾಮಸ್ ನಾವು ಸಾಂಗಿಸ್ ಮಾಡಿಬಿಟ್ಟು ಫೈರ್ ಬ್ಯಾಂಡ್ ತೊಗೊಂಡು ಡೈರೆಕ್ಟ್ ಫಸ್ಟ್ ರೌಂಡ್ ಸೆಲೆಕ್ಷನ್ ಆದ್ವಿ. ಇದೇ ಕಪ್ ಲಾಸ್ಟ್ ಇಯರ್ ನಾವು ಫಸ್ಟ್ ರನ್ನರ್ ಅಪ್ ಆಗಿದ್ದು ಡ್ಯಾನ್ಸ್ ವಾರಿಯರ್ಸ್ 2ನಲ್ಲಿ. ಈ ಸಲ ನಮ್ಮದು ಸೆಲೆಕ್ಷನ್ ಆಗಿದೆ ಫೈನಲಾಗೆ. ನಮ್ಮ ಚಿಕ್ಕಮಗಳೂರಲ್ಲಿ ನಡೆದಿದ್ದು ಸೆಮಿಫೈನಲ್. ತುಂಬ ಅದ್ದೂರಿಯಾಗಿ ನಡೀತು, ಗ್ರ್ಯಾಂಡಾಗಿ ನಡೀತು, ತುಂಬ ಸಕ್ಸಸ್ಫುಲ್ ಆಗಿತ್ತು. ಸೂಪರ್. ಬ್ರಹ್ಮ ಬರದ ಹಣೆ ಬರಹ ನಾ ಬರದೆ ಪ್ರೀತಿ. ಹಾಯ್, ನಮಸ್ಕಾರ. ನನ್ನ ಹೆಸರು ದೀಶಲ್. ನಾನು ಶಿವಮ್ ಸ್ಕೂಲ್ ಆಫ್ ಡ್ಯಾನ್ಸಲ್ಲಿ ನಾನು ಡ್ಯಾನ್ಸ್ ಕಲಿತಿದ್ದೀನಿ. ನಾನು 2nd PUC ಓದ್ತಿದ್ದೀನಿ, ಸೆಂಟ್ ಮೇರಿಸ್ PU ಕಾಲೇಜ್ ಚಿಕ್ಕಮಂಗ್ಳೂರಲ್ಲಿ. ಡ್ಯಾನ್ಸ್ ವಾರಿಯರ್ಸ್ ಸೀಸನ್ 2 ಅಲ್ಲಿ ನಾವು ಫಸ್ಟ್ ರನ್ನರ್ ಅಪ್ ಆಗಿದ್ವಿ.
ಅಲ್ಲಿಂದ ನಮಗೆ ಫಸ್ಟ್ ವಿನ್ನರ್ ಕಪ್ ಹೊಡಿಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ಆಗಲಿಲ್ಲ. ಬಟ್ ಈ ವರ್ಷ ನಾವು ಫಿನಾಲೆ ತನಕ ಬಂದಿದ್ದೀವಿ. ಆ ಕಪ್ಪನ್ನು ಹೊಡಿಬೇಕು ಅಂತ ತುಂಬ ಎಫರ್ಟ್ ಮಾಡ್ತಿದ್ದೀವಿ, ತುಂಬ ಟ್ರೈ ಮಾಡಿದ್ದೀವಿ. ಆಡಿಷನಿಗೆ ಬರಬೇಕಾದ್ರೆ ತುಂಬ ನರ್ವಸ್ನೆಸ್ ಇತ್ತು. ಫಸ್ಟ್ ಸೀಸನ್ 3 ಸೀಸನ್ 2 ಅಲ್ಲಿ ಆಗಿರಲಿಲ್ಲ. ಬಟ್ ಈ ವರ್ಷ ಏನು ಹೇಳ್ತಾರೆ ಏನು ಅಂತ ಹೇಳಿಬಿಟ್ಟು ಬಟ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟರು. ಅಲ್ಲಿಂದ ನಾವು ನೆಕ್ಸ್ಟ್ ಓಲ್ಡ್ ಇಸ್ ಗೋಲ್ಡ್ ಟೀಮಿಗೆ ಹೋದ್ವಿ. ಅದು ಎಪಿಸೋಡ್ 2 ಆಗಿತ್ತು. ಎಪಿಸೋಡ್ 2 ಅಲ್ಲಿ ನಾನು ಮೇನ್ ಕ್ಯಾರೆಕ್ಟರ್ ಆಗಿ ಮಾಡಿದ್ದೆ. ತುಂಬ ಒಳ್ಳೆ ಕಮೆಂಟ್ಸ್ ಕೊಟ್ಟರು. ಆ ಮ್ಯೂಸಿಕ್ ಎಡಿಟ್ ಮಾಡೋ ತಲೆನೂ ಆಗಿರಬೇಕು, ಆ ಕೊರಿಯೋಗ್ರಫಿ ಮಾಡೋ ತಲೆನೂ ಆಗಿರಬೇಕು. ಹುಡುಗರು ಯಾಕಿಂಗ್ ಆಡ್ತಾರೋ, ನಾನು ಒಂದೇ ಯಾಕಿಂಗ್ ಮಾಡ್ತಾರೋ. ನೋಡಿರೋ ನೋಡಿರೋ ರಂಬೆ ಫ್ರೆಂಡು. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭೂಮಿಕಾ ಗೌಡ ಅಂತ. ನಾನು 6 ಇಯರ್ಸಿಂದ ಡ್ಯಾನ್ಸ್ ಕಲಿತಾ ಇದ್ದೀನಿ. ಡ್ಯಾನ್ಸ್ ಕ್ಲಾಸಿಗೂ ಮತ್ತು ನಮ್ಮ ಮನೆಗೂ ತುಂಬ ದೂರ ಇದೆ. ನಮ್ಮ ಮನೆಯಿಂದ ಇಲ್ಲಿಗೆ ಬರೋಕ್ಕೆ ತುಂಬ ಕಷ್ಟ ಆಗುತ್ತೆ. ಆದ್ರೂ ಬಂದು ನಾವು ಡ್ಯಾನ್ಸ್ ವಾರಿಯರ್ಸ್ ಗೆಲ್ಲೇಬೇಕು ಅಂತ ನಾವು ಪ್ರಾಕ್ಟೀಸ್ ಮಾಡೋಕ್ಕೆ ಬರ್ತೀವಿ. ಆದರೆ ಕಷ್ಟ ಆಗುತ್ತೆ, ನೋಡೋಣ ಏನಾಗುತ್ತೆ ಅಂತ. ಫಿನಾಲೆ ಬಗ್ಗೆ ಹೇಳಬೇಕು ಅಂತ ಇದ್ದರೆ ಎಲ್ಲರಿಗೂ ಇದು ಗೊತ್ತಿರೋ ಹಾಗೆ ಇದು ಟಫ್ ಕಾಂಪಿಟೇಟಿವ್. ನೋಡೋಣ. ಎಲ್ರಿಗೂ ನಮಸ್ಕಾರ. ನಾನು ವಂದನಾ. ನಾನು 6 ಇಯರ್ಸಿಂದ ಡ್ಯಾನ್ಸ್ ಕಲಿತಿದ್ದೀನಿ. ಸೊ ಡ್ಯಾನ್ಸ್ ವಾರಿಯರ್ಸ್ 3 ಮೆಗಾ ಆಡಿಷನ್ ಕೊಟ್ಟು ಅದರಲ್ಲಿ ಸೆಲೆಕ್ಟ್ ಆಗಿ ಫಸ್ಟ್ ರೌಂಡಿಂದ 4th ರೌಂಡ್ ಸೆಮಿಫಿನಾಲೆ ತನಕ ಬಂದು ಜಡ್ಜಸ್ ಎಲ್ಲ ತುಂಬ ಒಳ್ಳೆ ಕಮೆಂಟ್ಸ್ ಕೊಟ್ಟಿದ್ದರು. ಹಾಗೆ ನಾವು ಫಸ್ಟ್ ಫೈನಲಿಸ್ಟ್ ಆಗಿದ್ವಿ. ನಂಗೆ ತುಂಬ ಖುಷಿ ಆಗ್ತಿದೆ. ಸೊ ಇಷ್ಟು ಸಪೋರ್ಟ್ ಮಾಡಿರೋ ನಮ್ಮ ಶರತ್ ಸರ್, ನಮ್ಮಮ್ಮ, ನಮ್ಮ ಶಿವಮ್ ಟೀಮ್ ಮತ್ತು ನಮ್ಮ ಫ್ಯಾಮಿಲಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಾವು ಫೈನಲ್ಗೆ ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದೀವಿ. ಸೊ ತುಂಬ ಪೇನಿಂದ ಸಕ್ಸಸ್ ಇದೆ ಅಂತ ನಮಗೂ ಗೊತ್ತು. ಸೊ ತುಂಬ ಕಷ್ಟಪಡ್ತಿದ್ದೀವಿ. ಸೊ ನಮ್ಮ ಬೆಸ್ಟ್ನ ನಾವು ಕೊಡ್ತೀವಿ. ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿಖಿತಾ ಅಂತ. ನಾನು 4 ಇಯರ್ಸಿಂದ ಡ್ಯಾನ್ಸ್ ಕಲಿತಿದ್ದೀನಿ. ಡ್ಯಾನ್ಸ್ ವಾರಿಯರ್ಸ್ 2 ಅಲ್ಲಿ ಫಸ್ಟ್ ರನ್ನರ್ ಅಪ್ ಆಗಿದ್ವಿ. ಸೊ ಡ್ಯಾನ್ಸ್ ವಾರಿಯರ್ಸ್ 3 ಅಲ್ಲಿ ವಿನ್ನರ್ಸ್ ಆಗಬೇಕು ಅಂತ ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದೀವಿ. ಗೆಲ್ಲಬೇಕು ಅಂತ ತುಂಬಾ ಕಷ್ಟಪಡ್ತಿದ್ದೀವಿ. ನಮ್ಮ ಬೆಸ್ಟ್ ನಾವು ಕೊಡ್ತೀವಿ. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ಶಶಾಂಕ್ ಅಂತ. ಇವನ ಹೆಸರು ಬಬಿತ್ ಅಂತ. ನಾವಿಬ್ಬರು ಶಿವಮ್ ಸ್ಕೂಲ್ ಆಫ್ ಟೀಮಲ್ಲಿ 10 ವರ್ಷದಿಂದ ವರ್ಕ್ ಮಾಡ್ತಾಯಿದ್ದೀವಿ. ಲಾಸ್ಟ್ ಟೈಮ್ ನಮ್ಮ TV ಚಾನಲಲ್ಲಿ ಡ್ಯಾನ್ಸ್ ವಾರಿಯರ್ಸ್ ಸೀಸನ್ 2 ಅಲ್ಲಿ ಮಾಡಿದ್ವಿ. ತುಂಬ ಚೆನ್ನಾಗಿ ಮಾಡಿದ್ವಿ. ಆದರೆ ಫೈನಲಲ್ಲಿ ವಿನ್ ಆಗಬೇಕು ಅಂತ ಇತ್ತು, ಆದರೆ ಆಗಲಿಲ್ಲ. ಫಸ್ಟ್ ರನ್ನರ್ ಅಪ್ ಆದ್ವಿ. ಆದರೆ ಅದಕ್ಕೋಸ್ಕರನೇ ಈ ಸತಿ ಮಾಡ್ತಾಯಿದ್ದೀವಿ. ತುಂಬ ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀವಿ. ನೋಡಬೇಕು ಏನಾಗುತ್ತೆ ಅಂತ. ಸೆಮಿಫೈನಲ್ ಮಾಡಿ ಫೈನಲಿಗೆ ಸೆಲೆಕ್ಟ್ ಆಗಿದ್ದೀವಿ. ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದೀವಿ. ಫೈನಲ್ ನೋಡಿಲೇಬೇಕಂತ. ಅದೇ ಫಸ್ಟ್ ರೌಂಡು ಸೆಲೆಕ್ಷನ್ ಆದ್ವಿ. ನಾವು ದೇಕರು ದೇಕರು ಅನ್ನೋ ಸಾಂಗಿ ಮಾಡಿದ್ವಿ. ಅದು ಸೂಪರ್ ಡೂಪರ್ ಆಯಿತು. ಜಡ್ಜಸ್ ಅಲ್ಲಿ ತುಂಬ ಎಲ್ಲ ಹೊಗಳಿದ್ರು ನಮಗೆ. ಅದಾಗಿದ್ಮೇಲೆ ಕಾನ್ಸೆಪ್ಟ್ ರೌಂಡ್ ಕೊಟ್ಟರು ನಮಗೆ. ನಮ್ಮ TV ಕಾನ್ಸೆಪ್ಟ್ ಅಂತಲೇ ಮಾಡಿದ್ವಿ. ಅದರಲ್ಲಿ ಸ್ವಲ್ಪ ಚೆನ್ನಾಗಿ ಬಂದ್ರೂ ಸ್ವಲ್ಪ ಕೋರ್ಡಿನೇಷನ್ಸ್ ಎಲ್ಲ ಪ್ರಾಬ್ಲಮ್ ಆಯಿತು. ಜಡ್ಜಸ್ ನಮಗೆ ತುಂಬಾ ಎನ್ಕರೇಜ್ ಮಾಡಿದ್ರು ನಮಗೆ. ನಿಮ್ಮದು ಟೀಮ್ ಚೆನ್ನಾಗಿದೆ, ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಅವ್ರದ್ದು ಅಡ್ವೈಸ್ ತೊಗೊಂಡು, ಅವ್ರದ್ದು ಹೇಳಿದಂಥ ಮಾತುಗಳನ್ನ ತಗೊಂಡು ನಾವು ಸೆಮಿಫೈನಲಾಗಿ ಸೆಲೆಕ್ಟ್ ಆದ್ವಿ. ಸಣ್ಣ ಟೈಮಲ್ಲಿ ನೀವು ಚಾನಲ್ನ ಪ್ರತಿಯೊಂದು ವಿಷಯನ ತಗೊಂಡು ನೀವು ಅದನ್ನು ಮುಂದೆ ಕೊಂಡೋಗಿರೋದು ಹ್ಯಾಟ್ಸ್ ಆಫ್. ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಬಿಕಾಸ್ ಐ ಆಮ್ ಅ ವೆರಿ ಪ್ರೌಡ್ ನಮ್ಮ TV ಕುಡಿ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಾತ್ವಿಕ್. ನಾನು 4 ಇಯರ್ಸ್ ಇದ್ದಾಗಲಿಂದ ಡ್ಯಾನ್ಸ್ ಕಲಿತಿದ್ದೀನಿ. ನನಗೆ ನಮ್ಮ TV ಚಾನಲಲ್ಲಿ ಒಂದು ಆಪರ್ಚುನಿಟಿ ಸಿಕ್ತು. ನನಗೆ ತುಂಬ ಖುಷಿ ಆಯಿತು. ನಾನು ನಮ್ಮ TVಯಿಂದ DKDಗೆ ಹೋದೆ. ಅಲ್ಲಿ ಫಸ್ಟ್ ರನ್ನರ್ ಅಪ್ ಆಗಿ ಆಮೇಲೆ ಪ್ರಶಂಸರೆಲ್ಲ ನನಗೆ ಫೋನ್ ಮಾಡಿ ತುಂಬ ಜೋಶ್ ಕೊಡ್ತಿದ್ದು. ನಂಗೆ ತುಂಬ ಖುಷಿ ಆಗ್ತಿತ್ತು. ಜಡ್ಜಸ್ ಎಲ್ಲ ನನಗೆ ಚೋಟ ಹೀರೋ ಅಂತೆಲ್ಲ ಕಲಿತಿದ್ದು. ನನಗೆ ತುಂಬ ಖುಷಿ ಆಗ್ತಿತ್ತು. ನಾನು ಆಡಿಷನಿಗೆ ಇರಲಿಲ್ಲ, DKD ಫಿನಾಲೆಯಲ್ಲಿದ್ದೆ. ನಮ್ಮ ಟೀಮು ಆಡಿಷನ್ ಸೆಲೆಕ್ಟಾಗಿ ಅಲ್ಲಿಂದ ಸೆಕೆಂಡ್ ರೌಂಡ್ ಸೆಲೆಕ್ಟಾಗಿ 3rd ರೌಂಡಿಗೆ ಸೆಲೆಕ್ಟಾಗಿ ಸೆಮಿಫಿನಾಲೆಗೆ ನಾನು ಜಾಯ್ನ್ ಆದೆ.
ಆವಾಗ ನಮ್ಮ ಚಿಕ್ಕಮಂಗ್ಳೂರಲ್ಲೇ ನಡೀತು. ನನ್ನ DKDಲಿ ರುದ್ರ ಮಾಸ್ಟರ್ ಇದ್ದರು, ಅವರು ಬಂದಿದ್ದು. ನಂಗೆ ತುಂಬ ಖುಷಿಯಾಯಿತು. ನಮ್ಮ ಫ್ರೆಂಡ್ಸ್ ಮುಂದೆ ಎಲ್ಲ ಚಿಕ್ಕಮಂಗ್ಳೂರಲ್ಲಿ ಡ್ಯಾನ್ಸ್ ಮಾಡಿ ತುಂಬ ಖುಷಿಯಾಗ್ತಿತ್ತು. ನಾವು ಚಿಕ್ಕಮಂಗ್ಳೂರಲ್ಲಿ ಆಗಿದ್ದು ಸೆಮಿಫಿನಾಲಲ್ಲಿ ವಾರಿಯರ್ಸ್ ಆಫ್ ದಿ ಡೇ ಸಿಕ್ತು. ಅಲ್ಲಿಂದ ನಾವು ಡೈರೆಕ್ಟ್ ಫಿನಾಲೆ ಮೈಸೂರಲ್ಲಿ ನಡೆಯೋ ಫಿನಾಲೆಗೆ ಸೆಲೆಕ್ಟ್ ಆದ್ವಿ. ಇವಾಗ ನಾವು ಮೈಸೂರಲ್ಲಿ ನಡೆಯೋ ಫಿನಾಲೆಗೆ ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ವಿ. ಡ್ಯಾನ್ಸ್ ವಾರಿಯರ್ಸ್ ಸೀಸನ್ 2ಲಿ ನಾವು ಫಸ್ಟ್ ರನ್ನರ್ ಅಪ್ ಆಗಿದ್ವಿ. ಈ ಸಲ ನಾವು ಫಸ್ಟ್ ಪ್ರೈಸ್ ತೊಗೋಬೇಕು ಅಂತ ತುಂಬ ಹೋಪ್ ಇಟ್ಕೊಂಡಿದ್ದೀವಿ. ಸೆಮಿಫೈನಲ್ಸ್ ನಮ್ಮೂರಲ್ಲಾಗಿತ್ತು. ತುಂಬ ಖುಷಿಯಾಗಿತ್ತು. ತುಂಬ ಪ್ರಿಪ್ರೇಷನ್ಸ್ ಮಾಡಿದ್ವಿ. ಶಿವಮ್ ಸ್ಕೂಲ್ ಆಫ್ ಡ್ಯಾನ್ಸ್ ಅಂತ ಹೇಳ್ಬಿಟ್ಟು ಅಷ್ಟೆಲ್ಲೂ ಗೊತ್ತಾಗಿಲ್ಲ. ಚಿಕ್ಕಮಂಗ್ಳೂರಿಗೆ ಬಂದು ಇಲ್ಲಿ ರಿಯಾಲಿಟಿ ಶೋ ಮಾಡಿ, ಅದು ಚಿಕ್ಕಮಂಗ್ಳೂರಲ್ಲಿ ಫಸ್ಟ್ ಟೈಮ್ ರಿಯಾಲಿಟಿ ಶೋ ಆಗಿದ್ದು. ಇಲ್ಲಿ ಬಂದು ಎಲ್ಲರೂ ಇವಾಗ ಶಿವಮ್ ಸ್ಕೂಲ್ ಆಫ್ ಡ್ಯಾನ್ಸ್ ಅಂತ ಹೇಳ್ಬೇಕಾದ್ರೆ ತುಂಬ ಖುಷಿಯಾಗುತ್ತೆ. ನಮ್ಮ ಟೀಮಲ್ಲಿ DKD ಕಂಟೆಸ್ಟೆಂಟ್ಸ್ ಶಶಾಂಕ್ ಮತ್ತು ಸಾತ್ವಿಕ್ ಇದ್ದಾರೆ. ಅವ್ರು ನಮ್ಮ ಟೀಮಲ್ಲಿ ಅವ್ರು ಅಲ್ಲಿ ತನಕ ಹೋಗಿ ಬಂದು ನಮ್ಮ ಟೀಮಲ್ಲಿ ಮಾಡೋದು ತುಂಬ ಖುಷಿಯಾಗುತ್ತೆ. ಸಾತ್ವಿಕ್ ಅನ್ನೋ ಬಂದುಬಿಟ್ಟು ಅವನು DKD ಫಸ್ಟ್ ರನ್ನರ್ ಅಪ್ ಆಗಿದ್ದಾನೆ. ತುಂಬ ಖುಷಿಯಾಗುತ್ತೆ. ಆಮೇಲೆ ನಾವು ಫೈನಲ್ಸಿಗೆ ಸೆಲೆಕ್ಟ್ ಆಗಿದ್ದೀವಿ. ಫೈನಲ್ಸಲ್ಲಿ ಫಸ್ಟ್ ಕಪ್ಪಿಗೆ ತುಂಬ ಎಫರ್ಟ್ಸ್ ಹಾಕಿದ್ದೀವಿ, ತುಂಬ ಪ್ರಯತ್ನ ಪಡ್ತಿದ್ದೀವಿ. ಹೋಪ್ಸ್ ಇದೆ. ಥ್ಯಾಂಕ್ ಯು. ಒಂದು ಟ್ರಾನ್ಸ್ನ ಕ್ರಿಯೇಟ್ ಮಾಡಿದ್ದೀರಾ, ಒಂದು ಮೂಡ್ ಸೆಟ್ ಮಾಡಿದ್ದೀರಾ. ಇದು ಕನ್ನಡ ರಾಜ್ಯೋತ್ಸವ ಈ ಥರನೂ ಸೆಲೆಬ್ರೇಟ್ ಮಾಡ್ಬೋದು ಸ್ಟೇಜಲ್ಲಿ ಅಂತ ತೋರಿಸ್ಕೊಟ್ಟಿದ್ದೀರಾ. ಸೂಪರ್. The whole Shivam School of Dance, thank you so much for such a wonderful performance. It was a treat to watch. ತುಂಬ ಪ್ರೌಡ್ ಅನಿಸ್ಬೇಕು, ಯಾಕಂದರೆ ನಿಮ್ಮಂಥ ಟ್ಯಾಲೆಂಟ್ ಈ ಸ್ಟೇಜಲ್ಲಿದೆ ಅಂತೇಳಿ. ಹಾಯ್, ನನ್ನ ಹೆಸರು ಭಾವನಾ. ನಾನು ಫಸ್ಟ್ BCom ಓದ್ತಿದ್ದೀನಿ. ನಾನು ಶಿವಮ್ ಸ್ಕೂಲ್ ಆಫ್ ಡ್ಯಾನ್ಸ್ಗೆ 1 ಇಯರಿಂದ ಬರ್ತಿದ್ದೀನಿ. ಡ್ಯಾನ್ಸ್ ವಾರಿಯರ್ಸ್ ಇದು ನನ್ನ ಫಸ್ಟ್ ರಿಯಾಲಿಟಿ ಶೋ. ಫಸ್ಟ್ ಆಫ್ ಆಲ್ ನಾನು ಶರತ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಈ ಆಪರ್ಚುನಿಟಿ ಸಿಕ್ಕಿದ್ದು ಅವರಿಂದ. ಡ್ಯಾನ್ಸ್ ವಾರಿಯರ್ಸ್ ಬಗ್ಗೆ ಹೇಳಬೇಕಂತ ಅಂದರೆ ಫಸ್ಟ್ ನಾನು ನಮ್ಮ TV ಚಾನಲ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಡ್ಯಾನ್ಸ್ ವಾರಿಯರ್ಸ್ ಅಂತ ಪ್ಲ್ಯಾಟ್ಫಾರ್ಮ್ನ ನಮಗೆ ಕ್ರಿಯೇಟ್ ಮಾಡಿಕೊಟ್ಟಿದ್ದಕ್ಕೆ. ಇದರಿಂದ ಇನ್ನೂ ಹೊಸ ಪ್ರತಿಭೆಗಳಿಗೆ ಮುಂದೆ ಬರೋಕ್ಕೆ, ಅವ್ರಿಗೆ ಬೆಳೆಯೋಕ್ಕೆ ತುಂಬ ಹೆಲ್ಪ್ ಆಗ್ತಿದೆ. ಶಿವಮ್ ಟೀಮ್ ಆಗಿರ್ಬೋದು, ನಮ್ಮ ಶರತ್ ಸರ್ ಆಗಿರ್ಬೋದು, ಇವರಿಲ್ಲ ಅಂದಿರಿದ್ರೆ ನಾವು ಇಲ್ಲಿ ತನಕ ಬರೋಕ್ಕೆ ಚಾನ್ಸೇ ಇರ್ತಿರ್ಲಿಲ್ಲ. ಫಿನಾಲೆಗೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀವಿ. ಹೋಪ್ ಇದೆ ನಾವೇ ಗೆಲ್ತೀವಿ ಅಂತ. ಏನಾಗುತ್ತೆ ಗೊತ್ತಿಲ್ಲ. ಸೊ ನನ್ನ ಪ್ರಕಾರ ನಾವೇ ವಿನ್ ಆಗ್ತೀವಿ. ನನ್ನ ಹೆಸರು ಉಮಾ ಅಂತೇಳಿ, ಸಾತ್ವಿಕ್ ತಾಯಿ. ನಾನು ಉಮಾ ಅಂತ ಕರೆಯೋಕ್ಕಿಂತ ಸಾತ್ವಿಕ್ ತಾಯಿ ಅಂತ ತುಂಬ ಐಡೆಂಟಿಫೈ ಮಾಡ್ತಾರೆ. ಫಸ್ಟು ಡ್ಯಾನ್ಸ್ ವಾರಿಯರ್ಸ್ 2ಅಲ್ಲಿ ಅವನಿಗೊಂದು ವೇದಿಕೆ ಸಿಕ್ಕಿತ್ತು. ಫಸ್ಟ್ ರನ್ನರ್ ಅಪ್ ಆಗಿ ತುಂಬ ಖುಷಿಯಾಗಿತ್ತು. ಅದಾದ ನಂತರ ಅವನಿಗೊಂದು ಒಳ್ಳೆ ವೇದಿಕೆ ಸಿಕ್ತು DKDಲಿ. ಅವನಿಗೆ ಇದು ಸಿಕ್ಕಿದ ಒಂದು ವೇದಿಕೆ ಅಂದರೆ ಡ್ಯಾನ್ಸ್ ವಾರಿಯರ್ಸಿಂದ. ಅಲ್ಲಿ ಅದರಿಂದ ಅವನು ಮೇಲೆ ಬಂದಿದ್ದಾನೆ. ಒಂದು ಬ್ಯಾಚ್ ಇತ್ತು, ಬಟ್ ಇವಾಗ 2 ಗ್ರೂಪ್ ಆಗಿ ಒಂದು ಇನ್ನೂ ಎಲ್ಲ ತುಂಬ ಡ್ಯಾನ್ಸರ್ಸು ಡ್ಯಾನ್ಸ್ ವಾರಿಯರ್ಸಲ್ಲಿ ಗುರುತಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನಮ್ಮ TV ಚಾನಲ್ ಡ್ಯಾನ್ಸ್ ವಾರಿಯರ್ಸಿಗೆ. ನನ್ನ ಹೆಸರು ಶೋಭಾ ಅಂತ. ನನ್ನ ಮಗಳು ಡ್ಯಾನ್ಸ್ ಕ್ಲಾಸಿಗೆ ಬರ್ತಾಳೆ, ಭೂಮಿಕಾ ಅಂತ. 5 ವರ್ಷ ಆಯಿತು ಸೇರಿ. ಶರತ್ ಸಾರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಎಲ್ಲದಕ್ಕೂ ಇದು ಮಾಡ್ತಾರೆ, ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ಶಶಾಂಕೂ ಅಷ್ಟೇ ತುಂಬ ಚೆನ್ನಾಗಿ ಹೇಳ್ಕೊಡೋದು. ಅವಳು ಇವಾಗ ತುಂಬ ಚೆನ್ನಾಗಿ ಕಲ್ತಿದ್ದಾಳೆ ಎಲ್ಲದರಲ್ಲೂ. ಮತ್ತು ಬೇರೆ ತಾವೆಲ್ಲ ಹೋಗಿದ್ದಾಳೆ. ಫೈನಲಿಗೆ ತುಂಬ ಬಂದು ತುಂಬ ಖುಷಿಯಾಗಿದೆ. ನಮಸ್ಕಾರ, ನನ್ನ ಹೆಸರು ಜ್ಯೋತಿ ಅಂತ. ನಾನು ನಿಖಿತಾ ಅವ್ರ ಪೇರೆಂಟ್. ನಮ್ಮ ಮನೆ ಬಂದು ಡ್ಯಾನ್ಸ್ ಕ್ಲಾಸಿಗೆ 5 ಕಿಲೋಮೀಟ್ರ್ ಆಗುತ್ತೆ. ತುಂಬ ಕಷ್ಟ ಆಗುತ್ತೆ ನಮಗೆ. ನಾವು ಸಿಂಗಲ್ ಪೇರೆಂಟು, ನಂಗೆ ಕರ್ಕೊಂಡು ಬರೋಕ್ಕೂ ಆಗಲ್ಲ. ಹಾಗಾಗಿ ತುಂಬ ಶರತ್ ಸರ್ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಅವರೇ ಕರ್ಕೊಂಡು ಬಂದು ಬಿಡೋದು, ಲೇಟ್ ಆದರೆ ಅವರೇ ಕರ್ಕೊಂಡು ಬಂದು ಮನೆ ಹತ್ರ ಬಿಡೋದು ಎಲ್ಲ ಮಾಡ್ತಿದ್ದಾರೆ. ನಮಗೆ ಖುಷಿ ಆಯಿತು. ತುಂಬ ಹೆಲ್ಪ್ ಮಾಡ್ತಿದ್ದಾರೆ ಸರ್ ಆಗಲಿ ಅಷ್ಟೇ, ಶಶಾಂಕ್ ಆಗಲಿ, ಇವರು ದೀಶಲ್ ಆಗಲಿ, ಎಲ್ಲರೂ ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಫೈನಲಲ್ಲಿ ನಮ್ಮ ಶಿವಮ್ ಸ್ಕೂಲ್ ಆಫ್ ಡ್ಯಾನ್ಸಿಂದ ಬರ್ತಾರೆ 2 ಬ್ಯಾಚು. ಅವರಿಗೂ ಆಲ್ ದ ಬೆಸ್ಟ್. ಇಂಡಿವಿಜುವಲ್ ಆದಾಗ ತುಂಬ ಕಷ್ಟ ಇದೆ, ಒಬ್ಬೊಬ್ರು ಹೆಂಗೋ ಬರ್ತಾರೆ. ಬಟ್ ಗ್ರೂಪ್ ಡ್ಯಾನ್ಸ್ ಮಾಡುವಾಗ ತುಂಬ
ಫೇಸ್ ಮಾಡಬೇಕಾಗುತ್ತೆ. ಎಲ್ಲ ಮಕ್ಕಳು ಕೂಡ ಅವರೇ ಬಂದು ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಪೇರೆಂಟ್ಸ್ ಕೂಡ ಅವ್ನು ಬಿದ್ದಾಗ ತುಂಬ ಇದು ಮಾಡಿದ್ರು. ನಮಗೊಂದು ಹೆಂಗಂದರೆ ಇದೊಂದು ಫ್ಯಾಮಿಲಿ ಥರ ಆಗಿದೆ. ಹಾಸ್ಪಿಟ್ಲಿಸರ್ ಈಗಲೂ ಕೂಡ ಅವನಿಗೆ ಕೈ ಫ್ರ್ಯಾಕ್ಚರ್ ಆಗಿ ನಿನ್ನೆ ಕೂಡ ಅದು ಓಪನ್ ಮಾಡಿಸಿದ್ದೀವಿ, ಬ್ಯಾಂಡೇಜ್ ತೆಗ್ಸಿದ್ದೀವಿ. ಅವನು ಪೇಯ್ನ್ ಇದ್ದರೂ ಕೂಡ ಇಲ್ಲ ಮಾಡಲೇಬೇಕು ಈ ಸಲ ಅಂತೇಳಿ ಡ್ಯಾನ್ಸ್ ವಾರಿಯರ್ಸ್ 3 ಫಸ್ಟ್ ಬರಲೇಬೇಕು ಅಂತೇಳಿ ಗ್ರೂಪವರೆಲ್ಲ ಡಿಸೈಡ್ ಮಾಡಿ ಮಾಡ್ತಾಯಿದ್ದಾರೆ. ಅವರೆಲ್ರಿಗೂ ಒಳ್ಳೆಯದಾಗಲಿ. ಶರತ್ ಸರ್ ಏನು ಶ್ರಮ ಪಡ್ತಾ ಇದ್ದಾರೆ, ಮಕ್ಕಳು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿ ಫಸ್ಟ್ ಬರಲಿ. ನಮ್ಮ ಚಿಕ್ಕಮಂಗ್ಳೂರಿಗೆ ಈ ಸಲನಾದರೂ ಡ್ಯಾನ್ಸ್ ವಾರಿಯರ್ಸ್ 3 ಕಪ್ ತಗೊಬರಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಾ, ಶಿಲ್ಪಾ ಮೇಡಮ್ ಇರ್ಬೋದು, ಶರತ್ ಸರ್ ಇರ್ಬೋದು, ಎಲ್ಲ ಡ್ಯಾನ್ಸರ್ಸ್ಗೂ ಧನ್ಯವಾದ ಹೇಳ್ತೀನಿ. ರೆಡಿ ಕರ್ನಾಟಕ 1 2 3 4 ಕನ್ನಡ ನಾಡ ಫೈನಲ್ಲೇ ಬಂದ್ಬಿಟ್ಟು ಮೈಸೂರಲ್ಲಿ ನಡೀತಾ ಇದೆ, ತುಂಬ ಅದ್ದೂರಿಯಾಗಿ ನಡೀತಾ ಇದೆ. ತುಂಬ ಪ್ರಿಪೇರ್ ಆಗ್ತಾ ಇದ್ದೀವಿ. ಈ ಸಲ ಕಪ್ ಹೊಡಿಬೇಕು, ಯಾಕಂದರೆ ಲಾಸ್ಟ್ ಇಯರ್ ನಾವು ರನ್ನರ್ ಅಪ್ ಆಗಿದ್ವಿ. ಈ ಸಲ ಫೈನಲ್ ಕಪ್ ಹೊಡಿಬೇಕು ಅಂತ ಅಂದ್ಕೊಂಡು ಹಾರ್ಡ್ ವರ್ಕ್ ಮಾಡ್ತಾಯಿದ್ವಿ. ನಂದು 2 ಟೀಮು ಸೆಲೆಕ್ಷನ್ ಆಗಿರೋ ತುಂಬ ಖುಷಿ ವಿಷಯ. ನನ್ನ 2 ಟೀಮು ಚೆನ್ನಾಗಿ ಮಾಡಲಿ, ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಇಟ್ಟಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. This program is brought to you by Ampere Electric Scooter, powered by Shashi Soap, Shashi Dalli Koleya Matelli, Amrit Noni, ಆರೋಗ್ಯದ ಭರವಸೆ ಮತ್ತು ನಿಪಾನ್ ಪೇಂಟ್, co-sponsored by